ಯಾರು ಬಿದ್ದದ್ದು ಯಾರು? ನೀನೆ ಮತ್ತೆ ಯಾರು? ಯಾರು ಹೇಳಿದ್ರು? ನಾನೇ ಹೇಳಿದ್ದು. ಬಿದ್ದದ್ದಲ್ಲ, ಮತ್ತೆಂತದ್ದು? ಕೂತದ್ದು. ಅದು ಯಾಕೆ ಕೂತದಂತ? ಬಿದ್ದದ್ರಿಂದ ಕೂತದ್ದು. ಅದೇ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಆಯ್ತು. ಯಾರಿಗೆ ನಿನಗೆ ಸಾಮರ್ಥ್ಯ? ಯಾರಿಗೆ ಮತ್ತೆ ಹುಚ್ಚು ನಿಂಗೆ. ಯಾರಿಗೆ ಸಾಮರ್ಥ್ಯ ಇಲ್ಲ? ಯಾರಿಗೆ ಸಾಮರ್ಥ್ಯ ಇಲ್ಲ? ಅಸಂಬದ್ಧ ಮಾತಾಡ್ಬೇಡಿ. ಅಸಂಬದ್ಧ ಎಂತದ್ದು? ಉಸಿರು ಬಿಡುದು ಬೇಡ. ಎಂತದ್ದು ಉಸಿರು ಬಿಡುದು? ಒಂದೇ ಸಲ ಸಾಮರ್ಥ್ಯ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡ್ಬೇಕು. ಎಂತದಕ್ಕೆ? ಉಸಿರು ಬಿಡುದು ಬೇಡ. ಸಾಹಿತ್ಯ ಅಲ್ಲೇ ನೀನು. ನಿನಗೆ ಅಲ್ಲ, ಹಾ. ಅಲ್ಲಿ ಲಂಗದೊಳಗೆ ಎಲ್ಲ ಕಾಲು ಅಲ್ಲಾಡಿಸಿದೆ. ನಮ್ದು ಹಂಗ ಕೂತದ್ದು ಯಾಕೆ? ಯಾಕೆ? ಅದಕ್ಕೆ ಎಂತ ತೆಂಕಿದ್ದಾಯ್ತು, ಮತ್ತೆ ಇನ್ನು ಬಡಗಿ ಬಳಗಿದೆ.